ಪಾತಕಿ ಗಾಪ ಕುಂದ್ರ ಮಗನ ಯಾಕೆ ತಮ್ಮ ಪಾಪ ಇದಕ್ಕೆ ಖರ್ಚಾಕಿ ಎಲ್ಲ ಒದ್ದಾಡಕತ್ತಾರ. ಹೌದಾ? ಇವಾಗ ನೀರ್ ಬಂದ್ಕೊಂಡು ಪಟಾಕಿ ಪಟಾಕಿ ಎಲ್ಲಿಂದ ತರದ್ ಪಟಾಕಿ? ಸೂರ್ಯ ಇಡ್ಕ ಬಂದಿ ಪಟಾಕಿ ಹೊಡಿಯಕ್ಕ ಎಲ್ಲ ಅಂಗಡಿ ಬಾಗ್ಲಾಕ್ ಬಿಟ್ಟ ಎಲ್ಲಿಂದ ತರಲಿ ಪಟಾಕಿ? ಒಂದು ಇಲ್ವಾ? ಒಂದು ಪಟಾಕಿ ಇಲ್ಲ ಇವತ್ತ ತೊಂದ್ರೆ ತೆಗ್ದಿಟ್ಟಿಲ್ವಾ? ಪಟಾಕಿ ಏನು ನೀನ್ ಮಾತ್ರ ಸೂರ್ಯ ಇಡ್ಕ ಬರ್ಬೇಕು ನೋಡ. ಏನ ಪಟಾಕಿ ಅಂತ ಯಾಕ? ಯಾರು ಹೇಳಿದ್ರು ಪಟಾಕಿ ಅಂತ? ನೀನ್ ಪಟಾಕಿ ಅಂತ ಪಾತಕಿ ಪಾತಕಿ ಹೇಳ್ದ್ಯಾಕಿ? ನಡು ಬೀದಿಯಲ್ಲಿ ಹುಡುಗಿಯನ್ನು ಅಡ್ಡಗಟ್ಟಿ ಬಲಾತ್ಕಾರ ಮಾಡ್ತಾ ಇದ್ಯಲ್ವಾ? ಮತ್ತೆ ಕೋಣೆ ನಿನ್ನ ಅಪ್ಪ ಮಾಡಿ ಕೊಡ್ತಾನೆ ನನಗ ವಿಷಯ. ಹೌದು, ಕೋಣೆ ವ್ಯವಸ್ಥೆ ಇದ್ರೆ ಕೋಣೆಗೆ ಬಲಾತ್ಕಾರ ಮಾಡ್ತಿದ್ದೆ. ನಡು ಬೀದಿಯಲ್ಲಿ ಕಾರ್ಯಕ್ರಮ ನಡೀತೈತಿ ಮಗನ. ಕಾರ್ಯಕ್ರಮದ ತನ್ಮಧ್ಯೆ ಯಾಕೆ ರಸಭಂಗ ಮಾಡಕತ್ತೀನಿ? ಇದು ಕಾರ್ಯಕ್ರಮ ಮತ್ತೆ ಚೆಲುವು ಕಾರ್ಯಕ್ರಮ. ಯಾರು ಇಲ್ಲದ ಸ್ಥಳದಲ್ಲಿ ನಿನ್ನ ಕಾರ್ಯಕ್ರಮ ಮತ್ತೆ ಎಲ್ಲರ ಹೆಸರು ಬಲಾತ್ಕಾರ ಮಾಡಕ್ಕಾಗುತ್ತೋ? ರಸಭಂಗ ಆಗಿದೆ ನಿನಗೆ ಕೂಡ. ಕಬ್ಬಿನ ರಸ ಬೇಕಾ? ನೀ ಕುಡಿಯದೆ. ಮತ್ತೆ ಯಾವ ರಸ ನಿನಗೆ ಭಂಗ ಆಗಿದ್ದು? ನಮ್ಮ ಕಾರ್ಯಕ್ರಮದ ರಸಭಂಗ. ಅದನ್ನು ನಿಲ್ಲಿಸುವುದಕ್ಕಾಗಿ ನಾನು ಬಂದವ, ಧರ್ಮ ರಕ್ಷಣೆಗಾಗಿ ನಾನು ಬಂದು ನಿಂತಿದ್ದೇನೆ. ಕುಂದ್ರೆ ಮಗನ ಎದಕ್ಕೆ ಸುಳ್ಳು ಹೇಳ್ತೀನಿ? ನೀನು ಹೋಗ್ಬೇಕಾದ್ರೆ ಲೆಕ್ಕಾಚಾರ ಮಾಡಿ ರೊಕ್ಕ ತಕೊಂಡು ಹೋಗ್ತೀನಿ. ಇವಾಗ ಬರ್ಕೊಂಡು ಧರ್ಮಕ್ಕೆ ಬಂದೆ ಹರಕೆ ಆಯ್ತಾ? ಧರ್ಮಕ್ಕೆ ಬಂದು ನೋಡ್ದು ಬನ್ನಿ ಧರ್ಮಕ್ಕೆ ಬರೋನಲ್ಲ ನೀನು. ಧರ್ಮ ಮೊದಲ ಬರ್ತೀನಿ. ಧರ್ಮ ರಕ್ಷಣೆಗಾಗಿ ನಾನು ಬಂದವ. ಧರ್ಮ ರಕ್ಷಣೆ? ಹೌದೌದು ಬಂದವ. ಸಾಮಾನ್ಯದವನಂತ ನೀನು ಬಾಯಿಸ್ಕೊಳ್ಬೇಡ. ದೊಡ್ಡ ಜನವೇ ನಾನು. ಯಾರು? ಶಿವದೂತ ಗುಳಿಗ. ಊರಿಗೆ ಕಾಯಿಲೆ ಬಂದ್ಬಿಟ್ಟ. ಅವ್ರಿಗೆ ಕಾಯಿಲೆ ಬಂದ ಅವರೇ ಗುಳಿಗಿಟ್ಟಿದ್ದಾರೆ. ನೀನ್ ಯಾಕೆ ತಿನ್ನೋದು? ನಾ ಊರಾಗೆ ಅದೀನಿ ಮತ್ತೆ ಮ್ಯಾಕದಿಲ್ಲ ನಾನು. ಕಾಯಿಲೆ ಬಂದಿದೆ. ಎಲ್ರಿಗೂ ಜ್ವರ ಅಂತ ಕೋಣೆ ಕುಂದಿರ್ತಿದ್ರು. ಹೌದಾ? ಅವಾಗ ಏನಿಲ್ಲ. 650 ಮಾತ್ರೆ, ಬಿಸಿ ರಾಗಿ ಹಿಟ್ಟು ಅದೇ, ಬೇರೆ ಏನು ಇಲ್ಲ. ಆವಾಗ್ಲೇ ನಾವು ಗುಳಿಗೆ ತಕೊಳಕ್ ಹೆದರ್ಲಿಲ್ಲ. ಈಗ ನೀವು ಒಂದೇ ಗುಳಿಗೆ ಬಾಯೊಳಗೆ ಹಾಕಿ ನೀರ್ ಕುಡಿದ್ರತ್ತ ಕುಳಕ್ಕ ಹೋಗ್ಬಿಡ್ತೀನಿ. ಅಷ್ಟು ಸುಲಭದಲ್ಲಿ ಹೋಗುವಂತ ಗುಳಿಗ ಇದಲ್ವಾ? ಯಾರು ಗೊತ್ತಾತ್ ನೀನು? ನೋಡಿದ್ಯಾ? ನೋಡಿನಿ.
ವೇಷ ಮಾಡುವನ. ನೀನು ವೇಷ ಮಾಡ್ತೀಯ? ನಾನು ಮಾಡಿನಿ. ಯಾವಾಗ ಮಾಡಿದ್ಯಾ? ನವರಾತ್ರಿ ಚೌತಿಗೆಲ್ಲ ವೇಷ ಮಾಡಿನಿ ನಾನು. ಯಾವ ವೇಷ ಮಾಡಿದ್ಯಾ? ಇದೇ ವೇಷ ಮಾಡಿನಿ ನಾನು. ಇದೇ ವೇಷ? ಇದೆ ಹೂ ಬಣ್ಣ ಇದೆ. ಹೂ ಬಣ್ಣ ಇದೆ. ಮೈ ಬಣ್ಣ ಇದೆ. ದೇವರಾಣ ಇಲ್ಲ. ಆ ಮುಖದ ಬಣ್ಣ ಆದ್ರೂ ಮಾಡಿನಿ ನಾನು. ಸತ್ರು ಆ 3 ತಿಂಗಳು ಬಿಸ್ಲಾಗಿದ್ದೆ ನಾನು. ಆ ನಿನ್ನ ಮೈ ಬಣ್ಣ ಯಾರಿಗೂ ಬರಲ್ಲ. ಹೌದಾ? ಬೆನ್ನು ಬಣ್ಣ? ಬೆನ್ನು ಬಣ್ಣ 3 ಅಲ್ಲ 6 ತಿಂಗಳು ಬಿಸ್ಲಾಗಿದ್ರು ಬರಂಗಿಲ್ಲ. ಹೌದಾ? ಕರಿಕಾಲ್ ಹೆಗ್ಗುಳು ಇದ್ದಂಗೆ ನಿನ್ನಂತ ಒಂದೊಂದು ಕರಿಕಾಲ್ ಹೆಗ್ಗುಳು ಬರ್ಲಕ್ ಹೋಗಿ 4ನೇ ಅಲ್ಲಿ ಬರಕತ್ತವ ಮತ್ತ ಆ ಕಡೆಯಿಂದ. 4ನೇ ಅಲೆ ಬಂದ್ರೆ ಮೊದಲು ಎತ್ಕೊಂಡು ಹೋಗುದೇ ನಿನ್ನನ್ನು ನಾನು. ನನ್ನ ಎತ್ಕೊಂಡು ಹೋಗು ಮೊದ್ಲು ನಿನ್ನ ಮುಸುಡು ಹೊಡಿತೀನಿ ಮಗನ. ಯಾರು ಮುಸುಡು ಹೊಡಿತ್ಯಾ? ನಿಂದೆ ಮುಸುಡು ಹೊಡಿತ್ಯಾ? ಕಾಲಡಿ ಸಿಗ್ಬೇಕಿತ್ತು ನೀನು. ಕಾಲಡಿ ಸಿಗುವ ಮಗ ಸಿಗುವ ಸಿಕ್ಕಿದ್ರೆ ನಿನ್ನ ಒಂದು ಮೂಡೆ ಕಾಣ್ಲಿಕ್ಕಿಲ್ಲ. ಏನ ಹೋಗಿದ್ರೆ ಏನ್ ಮಾಡ್ತೀಯ? ಹೋಗದಿದ್ರೆ ಹೌದೌದು ನನ್ನ ಹೆಸರು ಕೇಳಿದ್ದೀನಿ ನಾನು. ಅದೇ ಆಲೋಚನೆ ಮಾಡ್ತಾ ಇದ್ದೇನೆ. ಹನುಮಂತ ಮುಖ ನೋಡಿದ್ರೆ ಹಾಗೆ ಕಾಣ್ತದೆ, ಲಕ್ಷಣ ಎಲ್ಲ ಉಂಟು. ಹಂಗೆ ತಿಳ್ಕೊ. ಬಾಲ ಒಂದಿಲ್ಲ. ಬಾಲ ಇಲ್ಲ ನಮ್ಗ, ಬಾಲ ಬೇಡ ನಮ್ಗ. ಇರ್ಬೋದಾ? ಮುಷ್ಟಿ ಕಟ್ಟಿ ಮುಷ್ಟಿ ಕಟ್ಟಿ ಮೂಸುಡು ಮ್ಯಾಕ್ ಒಂದು ಬಿಟ್ಟ ಅಂದ್ರ ನಿನ್ನ ಮೂಸುಡು ಹನುಮಂತ ಆಗ್ಬೇಕು ಮಗನ. ಏನ ಏನ್ ಮಾಡ್ತೇನೆ ನನ್ನ ಹೋಗಿದ್ರೆ? ನಾನು ಬರುವಲ್ಲಿವರೆಗೆ ಮಾತ್ರ ನಿನ್ನ ಗಾಳಿ, ನಾನು ಬಂದ ಮೇಲೆ ನಂದೇ ಗಾಳಿ. ಆವಾಗ್ಲೇ ಕೇಳಬೇಕಂತ ಅನ್ಕೊಳ್ಳಿ. ಏನ ಉಸಿರು ಕಟ್ಟಾಗ ಉಂಟು. ಜೋಡಿ ನೀರ್ ಹಾಕು ಮೊದ್ಲು. ಬ್ಯಾಡ್ದೆ ಹೊತ್ತಲ್ಲಿ ತಿನ್ಕೋ, ಯಾಕೆ ಸಾಯ್ತೀನಿ? ಗಾಳಿ ನಮ್ಮದೇ ಗಾಳಿ. ಹೌದು, ಅದೇ ವಾಸನೆ. ನೋಡು, ನಾನು ಸುಮ್ಮನಿದ್ರೆ ರಾಮ. ಹೌದಾ? ನನಗೆ ಸಿಟ್ಟು ಬಂದ್ರೆ ರಾವಣ. ರಾಮಣ್ಯ ಮುಸುಳ್ನಾಗ ಹೊಡಿತೀನಿ.